ನಿರೋಧಕ ಆಂಟಿಬಯಾಟಿಕ್ ಔಷಧಿಗಳನ್ನು ನೀಡದೆ ಶಸ್ತ್ರಕ್ರಿಯೆ ನಡೆಸುವಂತಹ ಮತ್ತು ಸೋಂಕುಗಳಿಂದ ಸುರಕ್ಷಿತವಾದ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಪರೇಷನ್ ಥಿಯೇಟರ್ ಅನ್ನು ನಗರದ ಕುಂಟಿಕಾನದಲ್ಲಿರುವ ಎಚ್ಎ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಸ್ಥಾಪಿಸಿದೆ. ಹೈದರಾಬಾದ್ನ ಸ್ಥಾಯಿ ಸುಮಿತ್ ಅಪ್ಲಯನ್ಸ್ ಮೂಲಕ ಒದಗಿಸಲಾಗಿರುವ ಉಪಕರಣಗಳ ಮೂಲಕ ಆಸ್ಪತ್ರೆಯ ಸಮಗ್ರ ವ್ಯವಸ್ಥೆಯನ್ನು ಇನ್ನಷ್ಟು ಉನ್ನತೀಕರಿಸಲಾಗಿದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಸಮಗ್ರ ಆಪರೇಷನ್ ಥಿಯೇಟರ್ ಹೊಂದಿರುವ ಮೊದಲ ಆಸ್ಪತ್ರೆಯಾಗಿ ಮಂಗಳೂರಿನಲ್ಲಿ ಗುರುತಿಸಲ್ಪಡಲಿರುವ ಎಚ್ಎ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ರೋಗಿಗಳ ಸೇವೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಲಿದೆ. ಆಂಟಿಬಯಾಟಿಕ್ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡುವ ಥಿಯೇಟರ್ ಇದಾಗಿದ್ದು, ಒಂದು ಧೂಳಿನ ಕಣವು ಕಾಣಸಿಗದಂತೆ ಕ್ಲಾಸ್ 100 ಅಂದರೆ ಅತ್ಯಂತ ಶುಚಿಕರ ವಾತಾವರಣ ಈ ಶಸ್ತ್ರಕ್ರಿಯೆ ಕೊಠಡಿಯಲ್ಲಿದೆ. ಒಳಗಿನ ಗಾಳಿಯು ಯಾವುದೇ ಮಾಲಿನ್ಯವಿಲ್ಲದೆ ಸಂಪೂರ್ಣ ಶುಚಿಯಾಗಿರುತ್ತದೆ. ರೋಗಿಗೆ ಅನಗತ್ಯ ಆಂಟಿಬಯಾಟಿಕ್ ನೀಡುವುದನ್ನು ಮತ್ತು ಯಾವುದೇ ಸೋಂಕು ತಗುಲುವುದನ್ನು ತಪ್ಪಿಸಿ ಶೀಘ್ರ ಗುಣಮುಖರಾಗುವಂತೆ ನೋಡುವುದು ಹೊಸ ಥಿಯೇಟರ್ನ ಪ್ರಮುಖ ಉದ್ದೇಶ ಎನ್ನುತ್ತಾರೆ ಎಚ್ಎ ಆಸ್ಪತ್ರೆ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ. This ensures that there is no need to use antibiotics or minimal use of antibiotics, as the surgical site infection is minimal because of the well-protected environment inside the operation theatre. We have taken every measures to keep in standard to the best of the best theatres internationally, and equipped all the theatres with the most modern equipments. And these theatres we have used puff insulated panels to maintain the temperature also and to maintain the antimicrobial property. ಇದು ನ್ಯಾಷನಲ್ ಅಕ್ರಿಡಿಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಎನ್ಎಬಿಎಚ್ ಮತ್ತು ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ಜೆಸಿಐ ಗುಣಮಟ್ಟದ ಆಪರೇಷನ್ ಥಿಯೇಟರ್ ಇದಾಗಿದ್ದು, ಇದನ್ನು ಕೇವಲ ಆಪರೇಷನ್ ಥಿಯೇಟರ್ ಎನ್ನದೇ ಸಮಗ್ರ ಆಪರೇಷನ್ ಕಾಂಪ್ಲೆಕ್ಸ್ ಎನ್ನಬಹುದಾಗಿದೆ. ದಕ್ಷಿಣ ಭಾರತದ ಜೆಸಿಐ ಗುಣಮಟ್ಟದ ಪ್ರಥಮ ಸಮಗ್ರ ಆಪರೇಷನ್ ಕಾಂಪ್ಲೆಕ್ಸ್ ರೂಪಿಸಿದ್ದೇವೆ ಎನ್ನುತ್ತಾರೆ ಮೆಸ್ಸರ್ಸ್ ಸಾಯಿ ಸುಮಿತ್ನ ಮಾಲೀಕ ಪ್ರಭು ಕೆ ತಿವಾರಿ. Class 100 is an international standard which is followed even in pharma companies and other major hospitals. So now we have built the theatres according to the JCI norms, the American norms. So which helps all the surgeons, not only plastic, ortho, all the infection cases. Once we are going to limit the infections, the post-operative use of antibiotics will be cut down. Yes. ಹೊಸ ಶಸ್ತ್ರಕ್ರಿಯೆ ಕೊಠಡಿಯಿಂದ ರೋಗಿಗಳಿಗೆ ಆಂಟಿಬಯೋಟಿಕ್ಸ್ಗಳ ಸಹಿತ ವೈದ್ಯಕೀಯ ಶುಲ್ಕ ಕಡಿಮೆಯಾಗುವಂತೆ ವೈದ್ಯರಿಗೂ ಪ್ರಯೋಜನಕಾರಿಯಾಗಲಿದೆ. ಸರ್ಜರಿ ವೇಳೆ ಮಾಡಿದಾಗ ಸೋಂಕು ತಗುಲುವ ಸಾಧ್ಯತೆಗಳು ಕಡಿಮೆ. ಹೆಚ್ಚು ಸಮಯ ಆಪರೇಷನ್ ಥಿಯೇಟರ್ನಲ್ಲಿದ್ದರೂ ಸಾಕೆನಿಸುವುದಿಲ್ಲ. ಪೂರಕ ವಾತಾವರಣ ಇರಲಿದೆ ಎಂದು ಎಜಿ ಹಾಸ್ಪಿಟಲ್ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ದಿನೇಶ್ ಕದಂ ಹೇಳುತ್ತಾರೆ. Because the wounds are exposed for a long time. So once we have a defect to be closed, and until we take the flap from other side, it's a long gap. So we have this good air condition, which air purifier, which takes about 35 cycles of change in every hour. It makes a lot of difference to us in terms of reducing the infection, and also maintains the temperature of the patient. So patient doesn't go into hypothermia for immediately. ಶೀಘ್ರ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಎಲ್ಲ ರೋಗಿಗಳಿಗೂ ಅಗತ್ಯವಾಗಿರುವ ಇತ್ತೀಚಿನ ದಿನಗಳಲ್ಲಿ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಈ ಆಪರೇಷನ್ ಥಿಯೇಟರ್ ಮೂಲಕ ಅಂತಾರಾಷ್ಟ್ರೀಯ ಗುಣಮಟ್ಟದ ಚಿಕಿತ್ಸೆ ನೀಡಲು ಮುಂದಾಗಿದೆ. ಈ ಮೂಲಕ ಹಲವಾರು ಮಂದಿ ಪ್ರಯೋಜನವನ್ನ ಪಡೆಯಲಿದ್ದಾರೆ. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.